ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಎಪಿಸೋಡ್ ನಮ್ಮ ರುಚಿ ಅಡುಗೆ ಮನೆ, ನಮ್ಮದು ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಹಾಗೆ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ಎಸ್, ನಮ್ಮ ರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇದ್ದೀರಾ. ಹಾಗೆ ಇವತ್ತು ನಮ್ಮ ಜೊತೆ ಸುಷ್ಮಿತಾ ಅವರಿದ್ದಾರೆ. ಅವರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಹಾಯ್ ಮ್ಯಾಮ್. ಹಲೋ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೀವು ಯಾವಾಗಲೂ ಚೆನ್ನಾಗಿರ್ತೀರಲ್ಲ? ಹೌದು. ಓಕೆ, ಇವತ್ತು ನಮ್ಮ ರುಚಿ ಅಡುಗೆ ಮನೆಯಲ್ಲಿ ಏನು ಸ್ಪೆಷಲ್? ಇವತ್ತು ಒಂದು ಕೊರಿಯನ್ ಡಿಶ್ ಮಾಡ್ತಾ ಇದ್ದೆ. ಕೊರಿಯನ್ ಡಿಶ್ ಅಂದರೆ ಕೊರಿಯನ್ಗೆ ಹೋಗ್ತಾ ಇದ್ದೀರಾ ಹೇಗೆ? ಇಲ್ಲ ಹೋಗ್ಬೇಕಂತ ಇಲ್ಲ, ವಿಡಿಯೋಸ್ ಸಿಗ್ತದೆ. ಓಕೆ, ಸೊ ಅದನ್ನು ನೋಡಿ ಒಂದು ಟ್ರೈ ಮಾಡಿದ್ದೆ ರೆಸಿಪಿ. ಸೊ ಅದನ್ನ ಈಗ ಇಲ್ಲಿ ನಮ್ಮ ರುಚಿಯಲ್ಲಿ ಮಾಡ್ತಾ ಇದ್ದೇನೆ. ಆಮೇಲೆ ಇನ್ನೊಂದು ಸಾಬುದಾನ ಡ್ರಿಂಕ್ ಅಂತ, ಎರಡು ಕೂಡ ಒಂಥರ ಸ್ಪೆಷಲ್ ಆಗಿರ್ಬೋದಲ್ಲ? ಓಕೆ, ಎರಡನ್ನು ಮಾಡ್ಲಿಕ್ಕೆ ಅಡುಗೆ ರೂಮ್ಗೆ ಹೋಗುವ. ಓಕೆ, ಎಸ್ ಮ್ಯಾಮ್, ಅಡುಗೆ ಮನೆಗೆ ಬಂದಾಯ್ತು. ಈಗ ಅಡುಗೆ ಮಾಡೋದಲ್ಲ? ಹೌದು. ಯಾವ್ದು ಮಾಡೋದು ಫಸ್ಟಿಗೆ? ಮೊದಲಿಗೆ ನೂಡಲ್ಸ್ ತಗೊಂಡಿದ್ದೇನೆ. ಕೊರಿಯನ್ ಡಿಶ್ ಪಾಸ್ ಮಾಡ್ತಾ ಇದ್ದೀರಾ? ಹೌದು ಹೌದು, ನೂಡಲ್ಸ್ ತೆಗೆದು ಇದನ್ನು ಬೇಯಿಸಲಿಕ್ಕೆ ಉಂಟು. ಓಕೆ, ಹಾಗಾದರೆ ಬಾಣಲ್ ಬೇಕಲ್ಲ? ಹೌದು. ಓಕೆ, ಬಾಣಲ್ ಅಂತ ಇಟ್ಟದ್ದು. ಇದಕ್ಕೆ ನೀರು ಹಾಕ್ಕೊಳ್ಬೇಕು. ಓಕೆ, ಹಾಂ, ನೂಡಲ್ಸ್ಗೆ ನೀರು ಹಾಕೋದಲ್ಲ? ಸಾಕು. ಈಗ ನೀರು ಕುದಿ ಬಂದ ಮೇಲೆ ನನಗೆ ನೂಡಲ್ಸ್ ಅದಕ್ಕೆ ಹಾಕ್ಲಿಕ್ಕೆ ಉಂಟು. ಇನ್ನೊಂದು ಸ್ಟವ್ ಆನ್ ಮಾಡಿ ಅಲ್ಲಿ ತನಕ ಮೊಟ್ಟೆಯನ್ನು ಬೀಟ್ ಮಾಡಿ ಸ್ವಲ್ಪ ಎಗ್ ಇದು ಮಾಡ್ಕೊಳ್ತೇನೆ ನಾನು. ಓಕೆ, ಹಾಗಾದರೆ ಮೊಟ್ಟೆಗೆ ತವಾ ಬೇಕಲ್ಲ? ಹಾಂ, ಹೌದು. ಓಕೆ, ಎರಡು ಒಲೆ ಸ್ವಲ್ಪ ಆಯಿಲ್ ಹಾಕಿ. ಸ್ವಲ್ಪ ಸಾಕು. ಏನು ಮ್ಯಾಗಿ ಥರ ಮಾಡ್ತಾ ಇದ್ರೆ ಹೇಗೆ? ಅಂದರೆ ನೂಡಲ್ಸ್ ಹಾಕಿ ಆ ಥರ? ಹಾಗೇನೆ, ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇದು. ಅದಕ್ಕೆ ನೀವು ಸ್ವಲ್ಪ ಕೊರಿಯನ್ ಟಚ್ ಕೊಡ್ತಿದ್ದೀರಾ? ಓಕೆ, ಮೊದಲಿಗೆ ಅದಕ್ಕೆಲ್ಲ ಎಗ್ ಬೀಟ್ ಮಾಡಿ ಹಾಕ್ತೇನೆ. ಓಕೆ, ನೀರು ಕುದಿ ಬರ್ತಾ ಇದೆ, ಅದಕ್ಕೆ ನೂಡಲ್ಸ್ ಹಾಕಿ ಬಿಡ್ತೇನೆ. ಓಕೆ, ಅದಿರಲಿ ಫ್ರೈ ಆಗಿ. ಹೀಗೆ ಮಾಡಿದರೆ ಸಾಕಾಗ್ತದಲ್ಲ? ಸಣ್ಣ ಸಣ್ಣ ಪೀಸ್ ಆಗಿ ಮಾಡ್ಕೊಳ್ಬೇಕು. ಓಕೆ, ಇದಕ್ಕೇನು ಉಪ್ಪು ಗಿಪ್ಪು ಏನು ಹಾಕ್ಲಿಕ್ಕೆ? ಇಲ್ಲ, ಮಸಾಲೆಗೆಲ್ಲ ಆ್ಯಡ್ ಆಗುವಾಗ ಆಗ್ತದೆ, ಸರಿ ಆಗ್ತದೆ. ಓಕೆ, ಇದು ಆಫ್ ಮಾಡ್ತೇನೆ ಗ್ಯಾಸ್. ಓಕೆ, ಇದನ್ನೊಂದು ಪ್ಲೇಟಿಗೆ ತೆಗೆದಿರ್ತೇನೆ. ಓಕೆ, ಮೊಟ್ಟೆಯನ್ನು ಜಸ್ಟ್ ಒಂದು ತವಾದಲ್ಲಿ ಬಿಸಿ ಮಾಡ್ಕೊಂಡ್ರೆ ಆಯ್ತಲ್ಲ? ಬೇಯಿಸಿಟ್ಕೊಂಡ್ರೆ. ಇನ್ನೊಂದು ಟೈಪಲ್ಲಿ ಕೂಡ ಮಾಡ್ಬೋದು. ಮ್ಯಾಗಿ ನೂಡಲ್ಸ್ ಈಗ ಬಾಯ್ಲ್ಡ್ ಆದಮೇಲೆ ಅದನ್ನು ಹಸಿ ಮೊಟ್ಟೆಯನ್ನು ಕೂಡ ಅದಕ್ಕೆ ಹಾಕ್ತಾರೆ ಬೀಟ್ ಮಾಡಿಕೊಂಡು. ಯಾಕಂದ್ರೆ ನಮಗೆ ಲಾಸ್ಟಲ್ಲಿ ಅದು ಡೀಪ್ ಫ್ರೈ ಮಾಡಲಿಕ್ಕಿದೆ. ಸೊ ಇನ್ನೊಂದು ಟೈಪಲ್ಲಿ ಕೂಡ ಮಾಡ್ಬೋದು. ಆ ಥರನೂ ಮಾಡ್ಬೋದು. ಅಂದರೆ ಇದನ್ನು ಬಾಯ್ಲ್ ಆದ ನಂತರ ಅದಕ್ಕೆ ಹಸಿ ಮೊಟ್ಟೆನೇ ಹಾಕ್ಬೋದು. ನಾನು ಅದನ್ನು ಸ್ವಲ್ಪ ಚೇಂಜ್ ಮಾಡಿ ಈ ಥರ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಹೌದು.
ನೂಡಲ್ಸ್ ಹಾಕುವಾಗ ಕೂಡ ಸ್ವಲ್ಪ ಹುಡಿ ಮಾಡಿ ಹಾಕಬೇಕು. ಸ್ವಲ್ಪ ಅಂದ್ರೆ ಉದ್ದುದ್ದಾಗಬೇಕು ಅಂತಿಲ್ಲ, ನಾವಿಗೆ ಸ್ಪೂನಲ್ಲಿ ತೆಗೆಯುವಾಗ ಹೀಗೆ ಮೇಲೆ ಬರಬೇಕು ಇಲ್ಲ ಇಲ್ಲ, ಯಾಕಂದ್ರೆ ಅದನ್ನ ನಾವು ಸಮೋಸ ಶೀಟಿಗೆ ಹಾಕಿ ಮಡಸ್ಲಿಕ್ಕೆ ಉಂಟು. ಅಲ್ಲಿ ಹಾಗೆ ಮಾಡ್ಲಿಕ್ಕೆ ಹಾಗೆ ಮಾಡಿ ಮತ್ತೆ ಡೀಪ್ ಫ್ರೈ ಮಾಡೋದು. ಹಾಗಾಗಿ ನೂಡಲ್ಸ್ ಎಷ್ಟು ಹುಡಿ ಆಯ್ತು ಅಷ್ಟು ಒಳ್ಳೆದು. ಇದು ಬೇಯ್ತಾ ಬಂತು, ಗ್ಯಾಸ್ ಆಫ್ ಮಾಡ್ತೇನೆ. ನಂತರ ಇದನ್ನು ಸ್ವಲ್ಪ ಗ್ಲಾಸ್ ಬೌಲ್ಗೆ ಶಿಫ್ಟ್ ಮಾಡಿ ಸ್ಟ್ರೈನರ್ ಕೊಡಿ. ಏನು ಅಂದರೆ ನೀರಿನಂಶನೇ ಇರಬೇಕಲ್ಲ. ಇದಕ್ಕೆ ಹಾಕ್ತಿದ್ದೇನೆ ಈಗ. ಅದಕ್ಕೂ ಕೂಡ ನೀವು ಏನು ಹಾಕಿಲ್ಲಲ್ಲ? ಇಲ್ಲ, ಈಗ ಇಲ್ಲ, ಮಸಾಲೆ ಎಲ್ಲ ಈಗ ಹಾಕ್ಲಿಕ್ಕೆ. ಇದೇ ಬಾಣಲೆಯಲ್ಲಿ ಮಾಡೋದು ಹೇಗೆ? ಇಲ್ಲ, ಇನ್ನು ಬೇರೆ ಡೀಪ್ ಫ್ರೈಗೆ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಡೋಣ. ಓಕೆ, ಹಾಗಾದ್ರೆ ಇದನ್ನ ತೆಗೆಯುವ? ಹೌದು. ಓಕೆ, ಓಕೆ, ನಾವು ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ಇದಕ್ಕೆ ಈಗ ಮಸಾಲೆ ಎಲ್ಲ ಮಿಕ್ಸ್ ಮಾಡಲಿಕ್ಕಿದೆ. ಓಕೆ, ಸೊ ಮೊದಲಿಗೆ ನಾನು ಸಾಸೇಜ್ ಹಾಕ್ತಿದ್ದೇನೆ. ಚಿಕನ್ ಸಾಸೇಜ್ ತಗೊಂಡಿದ್ದೇನೆ. ಹೌದು, ಇದನ್ನು ಹಾಕ್ತಿದ್ದೇನೆ. ಓಕೆ, ಸಣ್ಣ ಸಣ್ಣ ಪೀಸ್ ಮಾಡಿದ್ದೇನೆ. ಅದೆಲ್ಲ ನಮ್ಮ ಸೂಪರ್ ಮಾರ್ಕೆಟ್ ಎಲ್ಲ ಸಿಗ್ತದೆ. ಹೌದು. ಇಲ್ಲ, ನಾರ್ಮಲ್ ಚಿಕನ್ ಕೂಡ ಹಾಕ್ಬೋದಾ? ಹಾಕ್ಬೋದು. ಇಲ್ಲಾದ್ರೆ ಸ್ಕಿಪ್ ಮಾಡ್ಬೋದು. ಅಂದ್ರೆ ಇದರಲ್ಲಿ ಎರಡು ಕೂಡ ಉಂಟು, ಈಗ ಮೊಟ್ಟೆ ಕೂಡ ಉಂಟು, ಚಿಕನ್ ಕೂಡ ಉಂಟು. ಹೌದು. ಖಾರಕ್ಕೆ ಸ್ವಲ್ಪ ರೆಡ್ ಚಿಲ್ಲಿ ಸಾಸ್. ಅಲ್ಲ? ಹೌದು. ಟೊಮ್ಯಾಟೊ ಕೆಚಪ್ ಹಾಕ್ತಿದ್ದೇನೆ. ಓಕೆ, ಈ ಥರ ಸಾಸ್ನಲ್ಲಿ ಮಾಡಿದಾಗ ಏನು ಗಮ್ಮತ್ ಇರುತ್ತೆ ಅಲ್ಲ? ಮತ್ತೆ ಸೋಯಾ ಸಾಸ್ ಒಂದು ಸ್ಪೂನ್ ಅಷ್ಟು. ಓಕೆ, ಓಕೆ. ಆನಂತರ ಇದು ಮ್ಯಾಗಿಯದ್ದೇ ಮಸಾಲ ತಗೊಂಡಿದ್ದೇನೆ ನಾನು, ಬೇರೆ ಯಾವುದು ಹಾಕ್ತಿಲ್ಲ. ಹೌದು. ಓಕೆ, ಓಕೆ, ಅಷ್ಟನ್ನ ಈಗ ಮಿಕ್ಸ್ ಮಾಡ್ತಿದ್ದೇನೆ. ಸ್ವಲ್ಪ ಚಿಟಿಕೆಯಷ್ಟು ಉಪ್ಪನ್ನು ಸ್ಪ್ರಿಂಕಲ್ ಮಾಡ್ತಿದ್ದೇನೆ, ಯಾಕಂದ್ರೆ ಮ್ಯಾಗಿ ಮಸಾಲದಲ್ಲಿ ಆಲ್ರೆಡಿ ಇರ್ತದೆ, ಮತ್ತೆ ಸಾಸ್ ಅಲ್ಲಿ ಕೂಡ ಇರ್ತದೆ. ಸ್ವಲ್ಪ ಒಂದು ಚಿಟಿಕೆ, ನಮಗೆ ಎಕ್ಸ್ಟ್ರಾ ಉಪ್ಪು ಬೇಕೆಂದ್ರೆ ಆ್ಯಡ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ಚಿಟಿಕೆಯಷ್ಟೇ ಆರಿಗ್ಯಾನೋ ಹಾಕ್ತಿದ್ದೇನೆ. ಓಕೆ, ಅಷ್ಟನ್ನ ಈಗ ಮಿಕ್ಸ್ ಮಾಡ್ಕೊಳ್ಬೇಕಲ್ಲ? ಹೌದು. ಮತ್ತೆ ಸ್ಪ್ರಿಂಗ್ ಆನಿಯನ್ ಹಾಕಬೇಕಿದೆ. ಸ್ಪ್ರಿಂಗ್ ಆನಿಯನ್ ಸಿಗ್ಲಿಲ್ಲ, ಸೊ ನಾನು ಹಾಗಾಗಿ ಕೊತ್ತಂಬರಿ ಸ್ವಲ್ಪ ಧರಿಸ್ತಿದ್ದೇನೆ. ಓಕೆ, ಕೊತ್ತಂಬರಿ ಸೊಪ್ಪು ನಾವೀಗ ಫ್ರೈ ಮಾಡುವಾಗ ಅದಕ್ಕೆ ಹಾಕಿದರೆ ಏನು ಪ್ರಾಬ್ಲಮ್ ಇಲ್ಲ? ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ. ನಂತರ ಲಾಸ್ಟಿಗೆ ನಾವು ಆಗ ಪ್ರಿಪೇರ್ ಮಾಡಿದ್ದು ಎಗ್, ಒಂದು ಮೊಟ್ಟೆಯದ್ದು ಒಡೆದು ಹಾಕಿದ್ದೇವೆಲ್ಲ. ಒಂದು ಮೊಟ್ಟೆ ಹಾಕಲ್ಲ? ಅದನ್ನು ಸ್ವಲ್ಪ ಹಾಕ್ತಿದ್ದೇನೆ. ವೆಜ್ಜಿನವರಿಗೆ ಇದು ಹಾಕ್ಬೋದಾ? ಯಾವುದು? ವೆಜ್ಜಿನವರಿಗೆ ಪನ್ನೀರ್ ಬೇಕಾದ್ರೆ ಹಾಕ್ಬೋದು. ಸೇಮ್ ಮೆಥಡ್ ಅಲ್ಲಿ ಮಾಡ್ಬೋದು. ಸ್ವಲ್ಪ ಕಾರ್ನ್ ಸ್ಟ್ರಾಕ್ಸ್ ಹಾಕ್ತಿದ್ದೇನೆ ಇದಕ್ಕೆ. ಸ್ವಲ್ಪ ಇನ್ನು ಸ್ವಲ್ಪ ಏನು ಮುದ್ದೆ ಹಾಕಲಿಕ್ಕೆ ಹಿಡಿಬಾರ್ದು, ಕೈ ಗಂಟಬಾರ್ದು ಅಂತ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಕಾರ್ನ್ ಸ್ಟ್ರಾಕ್ಸ್ ಸ್ವಲ್ಪ, ಅಂದ್ರೆ ಅಂಟು ಮಾಡಿ. ಓಕೆ, ಇಷ್ಟಂತೂ ರೆಡಿ ಆಯ್ತಲ್ಲ? ಹೌದು. ಓಕೆ, ನೆಕ್ಸ್ಟ್ ಈ ಥರ ಸಮೋಸ ಶೀಟ್ ತಗೊಂಡಿದ್ದೇನೆ. ಓಕೆ, ಇದಕ್ಕೆ ಸ್ವಲ್ಪ ಅಂಟು ಸೈಡಿಗೆ ಈ ಥರ. ಹೌದು, ಇಲ್ಲಾಂದರೆ ಆಯಿಲಲ್ಲಿ ಬಿಟ್ಕೊಳ್ತಾ ಇದ್ದಲ್ಲ? ಹೌದು. ಓಕೆ, ಈ ಥರ ರೆಡಿ ಮಾಡಿ ಇಟ್ಕೊಳ್ಬೇಕಲ್ಲ? ಹೌದು. ಅದು ಆ್ಯಕ್ಚುಲಿ ಈ ಥರ ರೆಡಿ ಮಾಡುವಾಗ ಸ್ವಲ್ಪ ಜಾಗ್ರತೆ ಬೇಕಾಗ್ತದಲ್ಲ, ಇಲ್ಲಾಂದರೆ ಸೈಡೆಲ್ಲ ಅಂದ್ಕೊಳ್ಳೋದು ಕಮ್ಮಿ ಆಗ್ತದೆ.
ಶೇಪ್ ಇದಕ್ಕೆ ಯಾವುದು ಕೂಡ ಕೊಡ್ಬೋದು. ಹಾಂ, ಎಣ್ಣೆ ಬಿಸಿಯಾಗಿದೆ. ಬಿಸಿಯಾಗಿದೆಲ್ಲ ಆವಾಗಲೇ ಕಾಯ್ತುಂಟು. ಯಾವಾಗ ನಮ್ಮದು ಕೊರಿಯನ್ ಪಾಕೆಟ್ಸ್, ಕೊರಿಯನ್ ನೂಡಲ್ಸ್ ಪಾಕೆಟ್ಸ್ ಅಲ್ಲ. ಓಕೆ, ಸ್ಲೋ ಇರಲಿ. ಆಲ್ರೆಡಿ ಅದು ಒಳಗಡೆದೆಲ್ಲ ಬೆಂದಿರುತ್ತಲ್ಲ, ಅದೇ ಸ್ವಲ್ಪ ಏನು ಸೇಮ್ ಸಮೋಸ ಥರನೇ ಬರ್ತದೆ, ಕುರುಮುತ್ತೆ ಹೇಳ್ತಾ ಅಂತ. ಒಳಗೆ ನೂಡಲ್ಸ್ ಇರ್ತದೆ, ಸ್ವಲ್ಪ ಸಾಫ್ಟ್ನೆಸ್ ಕೊಡಲಿಕ್ಕೆ. ಮತ್ತೆ ಚಿಕನ್ ಹಾಕಿದ್ದೇವೆ, ಸಾಸೇಜ್. ಇದು ಎಷ್ಟೇ ಸ್ಲೋವಲ್ಲೇ ಸ್ಲೋವಲ್ಲಿ ಸ್ವಲ್ಪ ಫ್ರೈ ಆಗಲಿ ಅಂತ, ಯಾಕಂದರೆ ಗೋಲ್ಡನ್ ಬ್ರೌನ್ ಬಂದಮೇಲೆ ತೆಗಿಬಹುದು. ಯಾಕಂದರೆ ಒಳಗಿನದು ಫ್ರೈ ಆದರೆ ಸಾಕು, ಸ್ವಲ್ಪ ಅಂದರೆ ಸಾಸೇಜ್ ಸ್ವಲ್ಪ ಫ್ರೈ ಆದರೆ ಸಾಕು ನಮಗೆ. ಯಾಕಂದರೆ ಎಗ್ಗನ್ನು ಕೂಡ ನಾವು ಫ್ರೈ ಮಾಡಿ ಹಾಕಿದ್ದು, ನೂಡಲ್ಸ್ ಬೇಯಿಸಿದ್ದೇವೆ. ಮೇಲಿನ ಪದರ ಮತ್ತು ಒಳಗಿನ ಸಾಸೇಜ್ ಸ್ವಲ್ಪ ಬೆಂದರೆ ಸಾಕಷ್ಟೇ. ಓಕೆ, ಚಿಕನ್ ಮಾತ್ರ ಹಾಗೆ ಹಾಕಿದ್ವಲ್ಲ, ಹಾಗಾಗಿ ಸ್ವಲ್ಪ ಸ್ಲೋವಲ್ಲೇ ಬೆಂದರೆ ಚಿಕನ್ ಕೂಡ ಕರೆಕ್ಟ್ ಬೇಯುತ್ತೆ ಅಂತ. ಓಕೆ ಓಕೆ ಮ್ಯಾಮ್, ಹೇಳಿ, ಏನು ಫ್ರೀ ಟೈಮಲ್ಲೆಲ್ಲ ಏನು ಮಾಡ್ತಾಯಿದ್ರಿ? ಫ್ರೀ ಟೈಮ್ ನನಗೀಗ ಫ್ರೀ ಟೈಮ್ ಸಿಗೋದು ಸ್ವಲ್ಪ ಕಷ್ಟ ಆಗ್ತದೆ. ಏನು ವರ್ಕ್ ಬಿಸಿ? ಅಷ್ಟು ಬಿಸಿ? ವರ್ಕ್ ಬಿಸಿ ಆಗ್ತದೆ. ಬೆಳಗ್ಗೆ ಅಂದರೆ ಮನೆ ಕೆಲಸ ನಾರ್ಮಲ್ ಇದ್ದೇ ಇರ್ತದೆ. 9 ಗಂಟೆ ತನಕ ಮಗು ಒದ್ದಾಗ್ತದೆ. ಸೊ ಅನಂತರ ನನ್ನ ವರ್ಕ್ ಸ್ಟಾರ್ಟ್ ಆಗ್ತದೆ. ಸೊ ಮಧ್ಯಾಹ್ನ ಶಿಫ್ಟಿಗೆ ಹೋಗ್ತೇನೆ ನಾನು ವರ್ಕಿಗೆ. 9 o'clock ಆಗ್ತದೆ ನಾನು ಮನೆಗೆ ಬರುವಾಗ. ಹಾಗಾದ್ರೆ ಫ್ರೀ ಅಂತ ಇಲ್ಲೂ ಇಲ್ಲ, ಫ್ರೀ ನಾವು ಮಾಡ್ಕೊಳ್ಬೇಕು. ಓಕೆ, ಸಂಡೇ ಒಂದಿನ ಫ್ರೀ ಇರ್ತೇನೆ ಹಾಗೆ. ಓಕೆ, ಅವಾಗ ಅಮ್ಮನ ಮನೆಗೆಲ್ಲ ಹೋಗೋದುಂಟಾ? ಏನು ಬೀಚ್ ಸೈಡ್ ಎಲ್ಲ ಮನೆ ಎಲ್ಲ ನಿಮ್ದು? ಹೌದು ಹೌದು. ಓಕೆ, ಇದು ಫ್ರೈ ಆಗಿದೆ. ಓಕೆ, ರೆಡಿ ಆಯ್ತಾ? ಇದನ್ನು ತೆಗಿಯುವ. ಓಕೆ, ಅಂದರೆ ಇಷ್ಟೇ ಇದು ಬಂದರೆ ಸಾಕಂದ್ರೆ ಸಾಕು. ಓಕೆ, ರೆಡಿ ಆಯ್ತಲ್ಲ? ಹೌದು. ಗ್ಯಾಸ್ ಆಫ್ ಮಾಡೋದಾ? ಗ್ಯಾಸ್ ಆಫ್ ಮಾಡ್ತೇನೆ. ಓಕೆ, ಈ ಥರ ಎಲ್ಲ ಸಮೋಸ ಥರ ಎಲ್ಲ ಸಿಕ್ಕಿದ್ರೆ ಉಂಟಲ್ಲ, ಫುಲ್ ಕೂತ್ಕೊಂಡು ಖಾಲಿ ಮಾಡ್ಬೋದು. ಮಳೆಗಾಲದಲ್ಲೆಲ್ಲ ಈ ಥರ ಎಲ್ಲ ಮಾಡಿದರೆ ಗಮ್ಮತ್ತಿರ್ಬೋದಲ್ಲ. ಓಕೆ, ಏನು ಸರ್ವ್ ಮಾಡೋದಲ್ಲ? ಹಾಂ ಹೌದು. ಬಿಸಿ ಬಿಸಿಯಾದ ಕೊರಿಯನ್ ಸ್ಟೈಲದ್ದು ಪಾಕೆಟ್ಸ್ ರೆಡಿ ಆಗಿದೆ. ನೂಡಲ್ಸ್ ಪಾಕೆಟ್ಸ್ ಎಲ್ಲ ಸಾಕಾಗಿದೆ ಅಂತ ಕಾಣ್ತಾ ಉಂಟು. ನೋಡುವಾಗಲೇ ಒಂಥರ ಡಿಫ್ರೆಂಟ್ ಟೇಸ್ಟ್ ನಮಗೆ ಹೊಳಿತಾ ಉಂಟು. ಅಂದರೆ ಪರಿಮಳ ಹಾಗೆ ಘಮ ಘಮ ಅಂತ ಬರ್ತುಂಟಲ್ಲ. ಓಕೆ, ಟೇಸ್ಟ್ ನೋಡುವ. ಓಕೆ, ಸುಸ್ಮಿತಾ ಅವರು ಸಾಕಾಗಿರುವಂತಹ ಕೊರಿಯನ್ ನೂಡಲ್ಸ್ ಏನು ಪಾಕೆಟ್ ರೆಡಿ ಮಾಡಿಕೊಟ್ಟಿದ್ದಾರೆ. ಯಾವಾಗಲೂ ಆಯುರ್ವೇದಿಕ್ ಆದಂತಹ ಫುಡ್ಡನ್ನು ಮಾಡಿಸ್ತಿದ್ರು, ಆದರೆ ಇವತ್ತೊಂದು ಸ್ಪೆಷಲ್ ಡಿಶ್ ಮಾಡಿದ್ದಾರೆ. ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಕೊರಿಯನ್ ನೂಡಲ್ಸ್ ಪಾಕೆಟ್ ತಯಾರಿಸುವ ವಿಧಾನ: ಮೊದಲು ಸ್ವಲ್ಪ ನೀರಿನಲ್ಲಿ ನೂಡಲ್ಸ್ ಅನ್ನು ಬೇಯಿಸಿ ಸೋಸಿಕೊಳ್ಳಿ. ನಂತರ ಚಿಕ್ಕ ತುಂಡುಗಳಾಗಿ ಮಾಡಿದ ಸಾಸೇಜ್, ರೆಡ್ ಚಿಲ್ಲಿ ಸಾಸ್, ಸೋಯಾ ಸಾಸ್, ನೂಡಲ್ಸ್ ಮಸಾಲ, ಚಿಟಕಿ ಉಪ್ಪು, ಆರಿಗ್ಯಾನೋ, ಈರುಳ್ಳಿ ದಂಟು, ಮೊಟ್ಟೆ ಬುರ್ಜಿ, ಕಾರ್ನ್ಫ್ಲೋರ್ ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಆನಂತರ ಸಮೋಸಾ ಶೀಟ್ನಲ್ಲಿ ತಯಾರಿಸಿದ ಹೂರಣ ತುಂಬಿ ತೆಳು ಮಾಡಿದ ಕಾರ್ನ್ಫ್ಲೋರ್ ಅನ್ನು ಹರಡಿ ಮಡಚಿಕೊಳ್ಳಿ. ಬಳಿಕ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಕೊರಿಯನ್ ನೂಡಲ್ಸ್ ಪಾಕೆಟ್ ಸವಿಯಲು ಸಿದ್ಧ. ಓಕೆ, ನೂಡಲ್ಸ್ ಪಾಕೆಟ್ ಹೇಗೆ ಮಾಡೋದು ಅಂತ ನೋಡಿದಾರಲ್ಲ. ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಒಪ್ಪಿಸುವ ನಮ್ಮ ಸುರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತುಳುದಾಲ್, ಸತ್ಯನಾಸ್ ಟೋಸ್, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಹಾಗೆಯೇ ಐಶ್ವರ್ಯ KT ಸ್ಪೆಷಲ್ ಟೀ. ಎಸ್, ಸುಸ್ಮಿತಾ ಅವರು ಆವಾಗಲೇ ಸ್ಪೆಷಲ್ ಆಗಿ ಒಂದು ಡಿಶನ್ನು ರೆಡಿ ಮಾಡಿದ್ದಾರೆ. ಅದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇನ್ನೊಂದು ಡಿಶ್ ಮಾಡ್ತಾನೆ ಅಂತ ಹೇಳಿದರು. ಎಸ್ ಮ್ಯಾಮ್, ಇವಾಗ ಏನು ಡ್ರಿಂಕ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದಾರಲ್ಲ, ಏನು ಡ್ರಿಂಕ್ಸ್?
ಸಾಬುದಾನ ಓಕೆ. ಈ ಡ್ರಿಂಕ್ಸ್ ಆ ಥರದ್ದೆಲ್ಲ ಇಲ್ಲಲ್ಲ? ಇಲ್ಲ ಓಕೆ. ಕೋಲ್ಡ್ ಅಂದರೆ ಈಗ ಏನು ಬೇಸಿಗೆ ಟೈಮಲ್ಲೆಲ್ಲ ಕುಡಿಯುವಂಥದ್ದು? ಕುಡಿಯುವಂಥದ್ದು, ಹೌದು. ಓಕೆ. ಸಾಬುದಾನ ಡ್ರಿಂಕ್ ಅಲ್ಲ? ಓಕೆ. ಹೌದು. ಮೊದಲಿಗೆ ನಾನು ತೆಂಗಿನಕಾಯಿಯದ್ದು ಹಾಲು ತಗೊಂಡಿದ್ದೇನೆ. ನಾರ್ಮಲ್ ಆಗಿ ಸಾಬುದಾನ ಡ್ರಿಂಕ್ ಎಲ್ಲ ಸ್ವಲ್ಪ ಮಿಲ್ಕ್ ಎಲ್ಲ ಬಿಸಿ ಮಾಡಿ ತಣ್ಣಗಾದ ನಂತರ ಹಾಗೆ ಮಾಡ್ತಾರೆ. ಸೊ ನಾನೀಗ ತೆಂಗಿನ ಹಾಲಲ್ಲಿ ಮಾಡ್ತಾ ಇದ್ದೆ. ಹಸಿ ತೆಂಗಿನಕಾಯಿ ತಗೊಂಡಿದ್ದೇನೆ, ಒಂದು ತೆಂಗಿನಕಾಯಿ ಫುಲ್, ಅದರದ್ದು ದಪ್ಪ ಹಾಲೆ. ಓಕೆ. ಒಂದು ತೆಂಗಿನಕಾಯಿ. ಈಗ ನಾವು ಪಾಯಸ ಎಲ್ಲ ಮಾಡುವಾಗ ಅದು 2 ರೀತಿಯ ಹಾಲನ್ನು ತೆಗೆದಿರ್ತೇವೆ. ಸ್ವಲ್ಪ ದಪ್ಪ ಹಾಲು. ಹೌದು, 2 ಸತಿ ಅದನ್ನು ಹಿಂಡ್ತೇವೆ. ಇಲ್ಲ ದಪ್ಪ ಹಾಲೆ ತಗೊಳ್ಬೇಕು. ಓಕೆ. ಈಗ ಸ್ಟಾರ್ಟ್ ಮಾಡುವ. ಮೊದಲಿಗೆ ಐಸ್ ಕ್ಯೂಬ್ ಹಾಕ್ತಿದ್ದೇನೆ ಗ್ಲಾಸಿಗೆ ಡೈರೆಕ್ಟ್. ಓಕೆ. ಅಂದ್ರೆ ಇದಕ್ಕೆ ಏನು ಜಾಸ್ತಿ ಇದು ಟೈಮ್ ತಗೊಳ್ಳಿಕ್ಕಿಲ್ಲ? ಇಲ್ಲ, ಅದೇ ತೆಂಗಿನಕಾಯಿಯದ್ದು ಹಾಲೊಂದು ರೆಡಿ ಮಾಡಲಿಕ್ಕೆ ಮಾತ್ರ ಬಾಕಿಯಲ್ಲ. ಮತ್ತೆ ಜೆಲ್ಲಿಸ್ ಎಲ್ಲ ತಗೊಂಡಿದ್ದೇನೆ. ಓಕೆ. ನೀವು ಏನು ಸಾಬುದಾನ ಅದನ್ನ ಬೇಯಿಸಿಟ್ಕೊಂಡಿದ್ದೀರಾ? ಸಾಬುದಾನವನ್ನು ಬೇಯಿಸಿ ಎಲ್ಲ ತಕೊಂಡು ಬಂದಿದ್ದೇನೆ. ಓಕೆ. ಅದೇ ನಾವು ಮನೆಯಲ್ಲೇ ಮಾಡೋದಾದ್ರೆ ಇದು ಸ್ವಲ್ಪ ಟೈಮ್ ತಗೊಳ್ತಾರಲ್ಲ? ಜಾಸ್ತಿ ಟೈಮ್ ತಗೊಳ್ಳಲ್ಲ, ಸಾಬುದಾನ ಬೇಗ ಬೇಯ್ತದೆ. ಹೌದು, ಒಂದು 5 ನಿಮಿಷ 10 ನಿಮಿಷ. ಹೌದು. ಓಕೆ. ಆಮೇಲೆ ಸಾಬ್ಜಾ ಸೀಡ್ಸ್ ಹಾಕ್ತಿದ್ದೇನೆ, ನೀರಲ್ಲಿ ನೆನೆಸಿಟ್ಟದ್ದು. ಓಕೆ. ನಾವು ಅದಕ್ಕೆ ಊರ ಕಡೆ ಎಲ್ಲ ತನು ಬೀಜ ಅಂತ ಹೇಳ್ತೀವಿ. ತಂಪು ಬೀಜ. ಅದು ತಂಪಿಗೆಲ್ಲ ಒಳ್ಳೇದಾ ಹೇಗೆ? ಹೌದು. ಓಕೆ. ಆನಂತರ ಜೆಲ್ಲಿಸ್ ಹಾಕೊಳ್ತಿದ್ದೇನೆ. ಈ ತರ ಇದು ಎಕ್ಸ್ಟ್ರಾ ಎಲ್ಲ ಈ ತರ ಎಲ್ಲ ಹಾಕಿದ್ರೆ ಗಮ್ಮತ್ ಇರುತ್ತಲ್ಲ? ಹೌದು, ಅಂದ್ರೆ ಅದು ಬಾಯಿಗೆ ಸಿಗುವಾಗ ಖುಷಿ ಆಗ್ತದೆ. ಹೌದು. 2 ಟೈಪದ್ದು ಜೆಲ್ಲಿ ತಗೊಂಡಿದ್ದೇನೆ ನಾನು. ಓಕೆ. ಇದು ವೈಟ್ ಜೆಲ್ಲಿ. ಮತ್ತೊಂದು ಸ್ಟ್ರಾಬೆರಿ. ಇದು ರೆಡಿ ಮಾಡೋದಾ ಅಥವಾ ಮನೆಯಲ್ಲಿ ಕೂಡ ರೆಡಿ ಮಾಡಬಹುದು? ಇದರದ್ದು ಹುಡಿ ಸಿಗ್ತದೆ, ನೀರಿಗೆ ಹಾಕಿ ಕಲಸಿ ಮತ್ತೆ ಅದನ್ನು ತಣ್ಣಗಾದ್ಮೇಲೆ ಅದನ್ನು ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಕಟ್ ಮಾಡಬೇಕು. ರೆಡಿ ಜೆಲ್ಲಿ ಕೂಡ ಸಿಗ್ತದೆ. ಸೊ ನಾನು ರೆಡಿ ಜೆಲ್ಲಿಯನ್ನೇ ತಗೊಂಡು ಬಂದಿದ್ದೇನೆ. ಅಂದ್ರೆ ಟೈಮ್ ಸ್ವಲ್ಪ ಜಾಸ್ತಿ ತಗೊಳ್ತದಲ್ಲ. ಮತ್ತೆ ಟೂಟಿ ಫ್ರೂಟಿ. ಓಕೆ. ಇದೆಲ್ಲ ನಮಗೆ ಈ ರಸ್ಕ್ ಗೊತ್ತುಂಟ ನಿಮ್ಗೆ? ಅವತ್ತಿನೆಲ್ಲ ರಸ್ಕ್ ಎಲ್ಲ ಬರ್ತೀವಿ, ಅದರಲ್ಲೆಲ್ಲ ಈ ತರ ಇರುತ್ತೆ. ಹೌದು. ಹಾಲಿಗೆ ಸ್ವಲ್ಪ ಎಸೆನ್ಸ್ ಹಾಕ್ತಿದ್ದೇನೆ ನಾನು, ಸ್ಟ್ರಾಬೆರಿಯದ್ದು. ಓಕೆ. ಕಲರ್ ಬರಲಿ ಅಂತಲೇ ಹೇಗೆ? ಹೌದು, ಸ್ವಲ್ಪ ಕಲರ್ ಚೇಂಜ್ ಕೊಡ್ಲಿ ಅಂತ. ಓಕೆ. ಈ ಥರ ಎಲ್ಲ ಮಾಡಿದ್ರೆ ಗಮ್ಮತ್ ಇರುತ್ತಲ್ಲ. ಏನು ಇದಕ್ಕೆ ಸಕ್ಕರೆ ಏನು ಹಾಕ್ಲಿಕ್ಕಿಲ್ಲ? ಸಕ್ಕರೆ ಬೇಕಿದ್ರೆ ಹಾಕ್ಕೊಳ್ಬಹುದು, ಆಪ್ಷನ್ ಅಲ್ಲ? ಹೌದು. ಅಂದ್ರೆ ಈಗ ಹಾಲನ್ನ ತೆಂಗಿನಕಾಯಿ ಹಾಲೇ ಸ್ವಲ್ಪ ಸ್ವೀಟ್ ಇರ್ತದೆ. ಮತ್ತೆ ಲಾಸ್ಟಿಗೆ ಐಸ್ ಕ್ರೀಮ್ ಎಲ್ಲ ಹಾಕ್ಲಿಕ್ಕೆ. ಐಸ್ ಕ್ರೀಮ್. ಸ್ಟ್ರಾಬೆರಿ ಅದೊಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಹಾಕಿದ್ದಲ್ಲ? ಹೌದು. ಫುಲ್ ಕಲರೇ ಚೇಂಜ್ ಆಯ್ತು. ಐಸ್ ಕ್ರೀಮ್ ಕೊಡಿ. ಐಸ್ ಕ್ರೀಮ್ ಬೇಕಲ್ಲ? ಜ್ಯೂಸ್ ಈ ಥರ ಎಲ್ಲ ಮಾಡುವಾಗ ಐಸ್ ಕ್ರೀಮ್ ಅಂತ ರೆಡಿ ಇದ್ದರೆ ಹಾಕಿ ತಿಂದರೆ ಗೊತ್ತೇ ಆಗಲ್ಲ, ಗಮ್ಮತ್ತು ತಿನ್ಬೋದು ಮಾತ್ರ ಈ ಥರದ್ದು. ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ತಿದ್ದೇನೆ, ಕ್ಯಾಶ್ಯೂ ಮತ್ತು ಬಾದಾಮ್. ಮೇಲಿಂದ ಈ ಥರ ಒಂದು ಇಟ್ಟರೆ ಸರಿ, ಆಪ್ಷನಲ್ ಅದು. ಹೌದು, ಜಸ್ಟ್ ಡೆಕೋರೇಷನ್ಗೆ. ಹೌದು. ಸೊ ನಾನು ಹೇಳುವಾಗ ಸಾಬುದಾನ ಡ್ರಿಂಕ್ಸ್ ಅಂತ ಹೇಳಿ. ಹೌದು, ನೋಡುವಾಗಲೇ ಒಂದು ಡಿಫ್ರೆಂಟ್ ಕಾಣ್ತಾ ಉಂಟು ಈಗ. ಓಕೆ ಓಕೆ, ಜ್ಯೂಸ್ ರೆಡಿ ಆಗಿದೆ, ಸಾಬುದಾನ ಹೆಲ್ತ್ ಡ್ರಿಂಕ್ಸ್ ರೆಡಿ ಆಗಿದೆ. ಓಕೆ, ಟೇಸ್ಟ್ ಮಾಡಿ ಹೇಳಿ. ಹೌದು, ಈ ಥರ ಎಲ್ಲ ಡ್ರಿಂಕ್ಸ್ ಮಾಡಿಕೊಟ್ರೆ ಫುಲ್ ಖಾಲಿ ಮಾಡೋದೆ. ಅಂದರೆ ನಾರ್ಮಲ್ ಆಗಿ ನಾವು ಜ್ಯೂಸ್ ಕುಡಿತೇವೆ ಶಾಪಲ್ಲೆಲ್ಲ, ಆದರೆ ನಾವೇ ಈ ಥರ ಮನೇಲಿ ಮಾಡಿಕೊಟ್ರೆ ಗಮ್ಮತ್ತಿರುತ್ತಲ್ಲ. ಓಕೆ, ಟೇಸ್ಟ್ ನೋಡುವಾಗಾದರೆ. ಓಕೆ ಓಕೆ, ಸುಷ್ಮಿತಾ ಅವರು ಸಾಕಾಗಿರುವಂತಹ ಸಾಬುದಾನ ಹೆಲ್ತ್ ಡ್ರಿಂಕ್ಸ್ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನಂತೂ ಇದನ್ನು ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ.
ಸಾಬುದಾನ ಡ್ರಿಂಕ್ ತಯಾರಿಸುವ ವಿಧಾನ. ಮೊದಲಿಗೆ ತೆಂಗಿನ ಗಟ್ಟಿ ಹಾಲನ್ನು ತಯಾರಿಸಿಟ್ಟುಕೊಳ್ಳಿ. ನಂತರ ಸರ್ವಿಂಗ್ ಗ್ಲಾಸ್ನಲ್ಲಿ ಐಸ್ ಕ್ಯೂಬ್ಸ್, ಬೇಯಿಸಿದ ಸಾಬಕ್ಕಿ, ನೆನೆಸಿದ ಕಾಮಕಸ್ತೂರಿ ಬೀಜ, ಜೆಲ್ಲಿ, ಟೂಟಿ ಫ್ರೂಟಿ ಹಾಕಿ ತೆಂಗಿನ ಹಾಲಿಗೆ ಸ್ಟ್ರಾಬೆರಿ ಎಸೆನ್ಸ್ ಹಾಕಿ ಕಲಸಿ ಸರ್ವಿಂಗ್ ಗ್ಲಾಸಿಗೆ ಹಾಕಿ. ಮೇಲಿನಿಂದ ಐಸ್ ಕ್ರೀಮ್, ಟೂಟಿ ಫ್ರೂಟಿ, ಗೋಡಂಬಿ ಬಾದಾಮಿ ಚೂರುಗಳನ್ನು ಹರಡಿ ಚೆರಿಯನ್ನಿಟ್ಟು ಸರ್ವ್ ಮಾಡಿ ಸಾಬುದಾನ ಡ್ರಿಂಕ್. ಎಸ್ ಮ್ಯಾಮ್, ಈ ಎರಡು ಡಿಶ್ ಕೂಡ ರೆಡಿಯಾಗಿ ಉಂಟು. ಈ ಥರದ್ದು ನೇನು ಇದಕ್ಕೆ ಹೆಸರೇನು ಹೇಳಿದ್ರಿ? ಕೊರಿಯನ್ ಸ್ಟೈಲ್ ಪಾಕೆಟ್. ಈ ಥರ ಪಾಕೆಟ್, ನೂಡಲ್ಸ್ ಪಾಕೆಟ್ ಅಲ್ಲ, ಈ ಥರದ್ದು ಪಾಕೆಟ್ ಸಿಕ್ಕಿದ್ರೆ ಈ ಥರ ಜ್ಯೂಸ್ ಸಿಕ್ಕಿದ್ರೆ ಎರಡನ್ನೂ ಒಟ್ಟಿಗೆ ತಿನ್ಬೋದಲ್ಲ. ಓಕೆ, ಯಾವುದು ಟೇಸ್ಟ್ ನೋಡೋ ಫಸ್ಟಿಗೆ? ಓಕೆ, ತಗೊಳ್ಳಿ ನೀವು ಕೂಡ. ಹೀಗೆ ತಿನ್ಬೋದಾ? ಅದೇ ನೂಡಲ್ಸ್ ಸ್ವಲ್ಪ ಸ್ಮೂತ್ ಇರುವಾಗ ಹಾಗೆ ಬಾಯಿಗೆ ಹೋಗ್ತೊಂಡಲ್ಲ, ಇದಂತೂ ಗಾಮದೊಂದು. ಹೇಗುಂಟು? ಸಾಕೋದುಂಟಲ್ಲ. ಈ ನೀವು ಎಗ್ ಹಾಕಿದ್ದು ಮತ್ತು ಏನು ಚಿಕನ್ ಹಾಕಿದ್ದು ಪರ್ಫೆಕ್ಟ್ ಮ್ಯಾಚ್ ಆಗಿದೆ. ನಾನ್ ವೆಜ್ ಪೇರಿಗೆಲ್ಲ ಈ ಥರದ್ದು ಹಾಕಿ ಮಾಡಿಕೊಟ್ರೆ ಗಾಮದ. ಓಕೆ, ಹಾಗಾದ್ರೆ ಇನ್ನು ಜ್ಯೂಸ್ ನೋಡುವಲ್ಲ, ಇದನ್ನು ಹೀಗೆ ತಿನ್ನಬೇಕು ಅಂತ ಹೇಳ್ತಿದ್ದೀರ ನೀವು. ನಾರ್ಮಲ್ ನಮಗೆ ಫ್ಯಾಟ್ ಮಿಲ್ಕ್ ಇದ್ರೆ ಫ್ಯಾಟ್ ಮಿಲ್ಕ್ ಕೂಡ ಆ್ಯಡ್ ಮಾಡ್ಬೋದು. ಸೊ ನಾರ್ಮಲ್ ಎಲ್ಲ ಅದು ಜೆಲ್ಲಿ ಅದೆಲ್ಲ ಎಕ್ಸ್ಟ್ರಾ ನಾನು ಆ್ಯಡ್ ಮಾಡಿದ್ದೆ. ಹೌದು, ಆ್ಯಕ್ಚುಲಿ ಇದಕ್ಕೆ ಸ್ವಲ್ಪ ಸಕ್ಕರೆ ಬೇಕಿದ್ದವರು ಹಾಕಬಹುದು, ಹಾಕಿದ್ರೆ ಇನ್ನು ಚೆನ್ನಾಗಿರುತ್ತೆ. ನಮಗೆ ಐಸ್ ಕ್ರೀಮ್ ಅಲ್ಲಿ ಕೂಡ ಸ್ವಲ್ಪ ಸ್ವೀಟ್ ಇರುತ್ತೆ. ಜಾಸ್ತಿ ಸ್ವೀಟ್ ಬೇಡ ಅಂತ ಹೇಳಿದ್ರೆ ಇದು ಪರ್ಫೆಕ್ಟ್ ಆಗಿದೆ. ನಾವೆಲ್ಲ ಸ್ವಲ್ಪ ಜ್ಯೂಸ್ ಅಂತ ಬಂದಾಗ ಕೂಡ ಅಂದ್ರೆ ನಾವು ಐಸ್ ಹಾಕ್ತೇವಲ್ಲ, ಹಾಗಾಗಿ ಅದು ಸಕ್ಕರೆ ಅಂಶ ನಮಗೆ ಕಮ್ಮಿ ಆಗ್ತಲ್ಲ. ಸೊ ಬೇಕಿದ್ರೆ ನಾವು ತೆಂಗಿನಕಾಯಿ ಹಾಲಿಗೆನೆ ಸ್ವಲ್ಪ ಹಾಕೊಳ್ಬಹುದು ಸಕ್ಕರೆ. ಸಾಕಾಗುಂಟು ಮಾತ್ರ ಈ ತರ ಎಲ್ಲ ಐಸ್ ಕ್ರೀಮ್ ಎಲ್ಲ ಮೇಲೆ ಹಾಕಿ ಈ ತರ ಜೆಲ್ಲಿ ಎಲ್ಲ ಹಾಕಿ ಕೊಟ್ರೆ ಫುಲ್ ಖಾಲಿ ಮಾಡ್ಬೋದು. ಅಂತೂ ಎಲ್ಲರೂ ಕುಡಿಬೋದು ಈ ಥರ ಜ್ಯೂಸ್ ಮಾಡಿದರೆ. ಅಂದರೆ ಈಗ ಕೆಲವರಿಗೆ ಶುಗರ್ ಆದವರಿಗೆ ಆ ಥರದಕ್ಕೆಲ್ಲ ಜ್ಯೂಸ್ ಕುಡಿಬಾರ್ದು ಹಾಗೆ ಅಂತ ಉಂಟಲ್ಲ, ಇದರ ಸ್ವಲ್ಪ ಸಕ್ಕರೆ ಅಂಶ ಕಮ್ಮಿ ಇರೋ ಕಾರಣ ಎಲ್ಲರಿಗೂ ಕುಡಿಬೋದು ಅಂತ. ಸಾಕಾಗಿತ್ತು ಮ್ಯಾಮ್, ಎರಡು ಡಿಶ್ ಕೂಡ ಸಾಕಾಗಿತ್ತು, ಟೇಸ್ಟಿ ಆಗಿತ್ತು. ಹೇಗೆ ಅನ್ನಿಸ್ತು ನಿಮಗೆ? ಖುಷಿ ಆಯಿತು ನನಗೆ. ಓಕೆ, ನಮಗೂ ಕೂಡ. ನೀವು ಈ ಥರದ್ದು ಈ ಪ್ರತಿ ಸಲ ಬಂದಾಗಲೂ ಒಂದೊಂದು ಸ್ಪೆಷಲ್ ಡಿಶ್ ಮಾಡ್ತೀರಾ, ಅದರಲ್ಲಿ ಆಯುರ್ವೇದಿಕ್ಕಾಗಿ ಅಥವಾ ಈ ಥರದ್ದು ಜ್ಯೂಸ್ ಎಲ್ಲ ಮಾಡುವಾಗ ತುಂಬ ಆಲೋಚನೆ ಮಾಡಿ ಒಳ್ಳೊಳ್ಳೆ ಡಿಶ್ ಮಾಡಿಕೊಡ್ತಿದ್ದೀರಾ. ಹಾಗಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ನಿಮಗೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಒಂದು ಗಿಫ್ಟ್. ಥ್ಯಾಂಕ್ ಯು. ಓಕೆ, ಸುಷ್ಮಿತ್ ಅವರು ಸಾಕಾಗಿರುವಂತಹ ನೂಡಲ್ಸ್ ಪಾಕೆಟ್ ಮತ್ತು ಸಾಬುದಾನ ಜ್ಯೂಸು ತೆಂಗಿನ ಹಾಲೆಲ್ಲ ಹಾಕಿ ಸಾಕಾಗಿರುವಂತಹ ಜ್ಯೂಸ್ ಮಾಡಿದರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿ ನಿಲ್ಲಿಸ್ತಿದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ. ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್. ಪೋಸ್ಟ್ ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.